ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ರಕ್ತನಿಧಿ ರಹಸ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಶರತ್ ಕುಮಾರ್ ಅವರ ಅಮಾನತಿನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇಡೀ ಉಡುಪಿಯಲ್ಲಿ ಒಂದು ವಿಶೇಷ ಘಟನೆ, ಇಂಥ ಘಟನೆ ಹಿಂದೆ ನಡೆದಿಲ್ಲ ಅಂತ ಹೇಳ್ಬೋದು ಏನೋ. ಬಹಳ ಪ್ರಮುಖವಾಗಿ ಒಬ್ಬ ಸಾರ್ವಜನಿಕರಿಗೆ ಬೇಕಾಗಿದ್ದಂಥ ಒಬ್ಬ ಪ್ರಾಮಾಣಿಕ ವೈದ್ಯನನ್ನು ಏಕಾಏಕಿಯಾಗಿ ಅವನ ಮೇಲಧಿಕಾರಿಗಳು ಮತ್ತು ಒಂದಷ್ಟು ರಾಜಕೀಯ ಶಕ್ತಿಗಳು ಸೇರಿಕೊಂಡು ಅಮಾನತಿನಲ್ಲಿ ಇಡ್ತಾರೆ. ಒಂದೆರಡು ತಿಂಗಳಲ್ಲ, ಬರೋಬ್ಬರಿ 1 ವರ್ಷದಿಂದ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಯಾವುದೇ ರೀತಿಯ ತನಿಖೆಗಳು ನಡೀತಾ ಇಲ್ಲ, ಯಾವುದೇ ರೀತಿಯ ಅವರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅವರ ವಿರುದ್ಧ ಆರೋಪವನ್ನು ಮಾಡಿದವರ ಎಲ್ಲ ಆರೋಪಗಳು, ಎಲ್ಲ ಸಾಕ್ಷ್ಯಾಧಾರಗಳು ನಕಲಿ, ಯಾವುದೇ ಬುಡ ಇಲ್ಲದಿದ್ದದ್ದು ಅನ್ನುವಂಥದ್ದು ಸಾಬೀತಾದ ನಂತರ ಕೂಡ ಅವರನ್ನು ಸೇವೆಗೆ ಸ್ವೀಕರಿಸಿಕೊಳ್ತಾ ಇಲ್ಲ. ಇದರ ಹಿಂದಿರುವಂಥ ಷಡ್ಯಂತ್ರ ಏನು, ಈ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ರಾಮ್ ದಿವಾನ್ ಅವರೇ, ತಾವು ಆಗದಿಂದ ಗಮನಿಸ್ತಾ ಇದ್ದೇನೆ ನಾನು. ಬಸ್ರೂರು ರಾಜೀವ್ ಶೆಟ್ಟಿ ಅವರ ಹೆಸರನ್ನು ತಾವು ಪದೇ ಪದೇ ಹೇಳ್ತಾ ಇದ್ದೀರಿ. ಬಸ್ರೂರು ರಾಜೀವ್ ಶೆಟ್ಟಿ ಅವರು ಇರುವಂಥದ್ದು ಚೇರ್ಮನ್ ಆಗಿ, ಉಡುಪಿಯ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಆಗಿ ಇರುವಂಥವರು, ಮತ್ತು ಅಲ್ಲಿ ವೈಸ್ ಚೇರ್ಮನ್ ಆಗಿರುವವರು ಡಾಕ್ಟರ್ ಶರತ್ ಕುಮಾರ್ ಅವರು, ಮತ್ತು ಅದರೊಂದಿಗೆ ರಕ್ತನಿಧಿಯ ಮುಖ್ಯ ಆಫೀಸರ್ ಆಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇವರಿಬ್ಬರ ಮಧ್ಯೆ ಯಾಕೆ ಒಂದಷ್ಟು ದ್ವೇಷಗಳು ಹುಟ್ಟಿಕೊಂಡವು, ಅಥವಾ ಯಾಕಾಗಿ ಈ ರೀತಿಯ ಷಡ್ಯಂತ್ರವನ್ನು ಶರತ್ ವಿರುದ್ಧ ಬಸ್ರೂರು ರಾಜೀವ್ ಶೆಟ್ಟಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ? ಅದನ್ನು ನಾನು ಹೇಳಲಿಕ್ಕೆ ಒಂದು ಸ್ಪಷ್ಟಪಡಿಸ್ತೇನೆ. ಶರತ್ ಕುಮಾರ್ ದಕ್ಷರು ಮತ್ತು ಪ್ರಾಮಾಣಿಕರು ಅಂತ ನಾನು ಪದೇ ಪದೇ ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನನಗೆ ಯಾವ ಅನುಮಾನಗಳು ಇಲ್ಲ. ಭ್ರಷ್ಟ ಅಂತ ಆದರೆ ರಾಜಿ ಆಗ್ತಾರೆ, ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಆದರೆ ರಾಜಿ ಆಗ್ತಾರೆ. ನನ್ನ ಹತ್ರ ಅನೇಕ ಮಂದಿ ಹೇಳಿದ್ದಿದೆ, ಶರತ್ತಿಗೆ ಯಾಕೆ ಬೇಕಿದೆಲ್ಲ, ಸುಮ್ಮನೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವಾ? ಅದು ನನಗೂ ನನ್ನ ಎಲ್ಲ ಕ್ಷೇತ್ರದಲ್ಲಿ ನಿಮಗೆಲ್ಲ ಯಾಕಿದು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ? ರಾಜಿ ಮಾಡಲಿಬಹುದಲ್ಲ, ರಾಜಿ ಆಗ್ಬೋದು, ಹೊಂದಾಣಿಕೆ ಮಾಡ್ಬೋದು. ಮತ್ತೆ ಸರ್ಕಾರಿ ನೌಕರನಾಗಿ ಸರ್ಕಾರದಲ್ಲಿರುವ ಲೋಪದೋಷಗಳನ್ನು, ಭ್ರಷ್ಟಾಚಾರಗಳನ್ನು ಯಾಕೆ ಹೇಳಬೇಕು? ಇದೆಲ್ಲ ಪ್ರಶ್ನೆಗಳಿದೆ. ಇಲ್ಲ, ಶರತ್ ಮೇಲೆ ಬಹಳ ಪ್ರಮುಖವಾಗಿ ಆರೋಪಗಳು ಬರ್ತವೆ. ಶರತ್ ಕುಮಾರ್ ಅವರು ಏಕಾಏಕಿಯಾಗಿ ಬಹಳಷ್ಟು ಪ್ರಾಪರ್ಟಿಯನ್ನು ಮಾಡಿಕೊಂಡ್ರು, ಶರತ್ ಅವರ ಮೇಲೆ ಆರೋಪಗಳು ಬರ್ತಾರೆ. ಶರತ್ ಅವರು ಬಹಳ ಪ್ರಾಮಾಣಿಕರು, ಅವರು ಪಿತ್ರಾರ್ಜಿತ ಆಸ್ತಿದೆ, ಅವರು ಶ್ರೀಮಂತರು, ಅವರ ಕುಟುಂಬಸ್ಥರು. ಅವರಿಗೆ ವೀಣಾ ಶೆಟ್ಟಿಯಿಂದ ಹಣ ಪಡೆದುಕೊಳ್ಳುವಂತ ಯಾವ ದುರ್ಗತಿಯೂ ಶರತ್ ಕುಮಾರ್ಗೆ ಬರಲಿಲ್ಲ. ನನ್ನ ಆತ್ಮೀಯರವರು 7-8 ವರ್ಷದಿಂದ ನನಗೆ ಅವರ ಜೊತೆಗೆ ಒಡನಾಟ ಇದೆ. ನಾನೊಬ್ಬ ಪತ್ರಕರ್ತ, ನಾನೊಬ್ಬ ರಕ್ತದಾನಿ ಕೂಡ. ನಮಗೆ ಪ್ರಶಸ್ತಿಗೆ ಬೇಕಾಗಿಲ್ಲ, ನಾನು ಅನೇಕ ಸಂದರ್ಭದಲ್ಲಿ ರಕ್ತದಾನ ಮಾಡಿದ್ದೇನೆ. ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ನಾನು ರಕ್ತದಾನ ಮಾಡಿದ್ದೇನೆ. ಹಾಗಾಗಿ ನಾನು ಹೇಳ್ತೇನೆ, ನನಗೆ ಅವರ ಒಡನಾಟ ಇದೆ. ಅವರು ಬಸ್ರೂರು ರಾಜೀವ್ ಶೆಟ್ಟಿ ಸಭಾಪತಿಯಾಗಿದ್ದಾಗ, ಶರತ್ ಕುಮಾರ್ ಅವರು ಉಪಸಭಾಪತಿಯಾಗಿದ್ದಾಗ, ಉಪಸಭಾಪತಿಗೆ ಬರ್ತದೆ ಎಲ್ಲ ಆರ್ಥಿಕ ವ್ಯವಹಾರಗಳದ್ದು. ರೆಡ್ ಕ್ರಾಸಿನ ಆರ್ಥಿಕ ವ್ಯವಹಾರ ನೋಡಿಕೊಳ್ಳುವುದು ಉಪಸಭಾಪತಿಯವರು. ಇಲ್ಲಿ ಒಂದು ಹಗರಣವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಸ್ರೂರು ರಾಜೀವ್ ಶೆಟ್ಟಿ ಅವರ ಹಗರಣ ಇದು. ಇದಕ್ಕೆಲ್ಲ ಕೊಂಡಿದೆ, ಇದಕ್ಕೊಂದಕ್ಕೊಂದು ಚೈನ್ ಸಿಸ್ಟಮ್ ಇದು. ಆಸ್ಕರ್ ಫರ್ನಾಂಡಿಸ್ ಬರ್ತಾರೆ ಇಲ್ಲಿ. ಆಸ್ಕರ್ ಫರ್ನಾಂಡಿಸರ ಒಂದು ನಿಧಿ, ಅವ್ರ ರಾಜ್ಯಸಭಾ ಸದಸ್ಯತ್ವದ ನಿಧಿ ಇದೆ. ಆ ನಿಧಿಯಿಂದ ಉಡುಪಿ ಲಯನ್ಸ್ ಕ್ಲಬ್ಗೆ ಆಂಬುಲೆನ್ಸ್ ಕೊಡ್ತಾರೆ 2000 ಇಸವಿಯಲ್ಲಿ. 2000 ಇಸವಿಯಲ್ಲಿ ಒಂದು ಆಂಬುಲೆನ್ಸ್ ಅನ್ನ ಕೇಂದ್ರ ಸರ್ಕಾರದ ಹಣದಲ್ಲಿ, ಸಾರ್ವಜನಿಕರ ತೆರಿಗೆ ಹಣ ಇದು, ಆಸ್ಕರ್ ಫರ್ನಾಂಡಿಸಿನ ರಾಜ್ಯಸಭಾ ನಿಧಿಯಲ್ಲಿ ಒಂದು ಆಂಬುಲೆನ್ಸ್ ಅನ್ನು ಕೊಡ್ತಾರೆ. ಲಯನ್ಸ್ ಕ್ಲಬ್ ಅಧ್ಯಕ್ಷರು ಉಡುಪಿ. ಇದರ ದಾಖಲೆಗಳು ಕೂಡ ನನ್ನಲ್ಲಿದೆ. ಈ ಅಧ್ಯಕ್ಷರಿಗೆ ಕೊಡುವಂತ, ಲಯನ್ಸ್ ಕ್ಲಬ್ ಅಧ್ಯಕ್ಷರು, ಲಯನ್ಸ್ ಕ್ಲಬ್ಗೆ ಕೊಡುವಂತ ಆಂಬುಲೆನ್ಸ್ ಸಾರ್ವಜನಿಕರ ಉಪಯೋಗಕ್ಕಾಗಿ ಕೊಡುವಂಥದ್ದು. ಈ ಲಯನ್ಸ್ ಕ್ಲಬ್ಗೆ ಕೊಟ್ಟಂತ ಆಂಬುಲೆನ್ಸ್ 2003ರಲ್ಲಿ ಬಸ್ರೂರು ರಾಜೀವ್ ಶೆಟ್ಟಿ ಅವರ ಹೆಸರಿಗೆ ವರ್ಗಾವಣೆ ಆಗ್ತದೆ. ಲಯನ್ಸ್ ಕ್ಲಬ್ಬಿಗೂ ಅದು ಸಂಸ್ಥೆಗೆ ಕೊಡುವಂಥದ್ದು. ಆ ಸಂಸ್ಥೆಯಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ. ಈಗ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಇರ್ತಾರೆ, ಅವರು 1 ವರ್ಷ 2 ವರ್ಷ ಅವರ ಅವಧಿ ಇರ್ತಾರೆ. ಅದು ಮನೆ ಅಧ್ಯಕ್ಷರಿಗೆ ಕೊಡುವಂತದ್ದಲ್ಲ, ಅವರ ಖಾಸಗಿ ಸೊತ್ತಲ್ಲ ಅದು. ಕೇಂದ್ರ ಸರ್ಕಾರ ಸಾರ್ವಜನಿಕರ ಹಣದ ಖಜಾನೆಯಿಂದ ಕೊಡುವಂತ ಹಣ ಅದು. ಆಂಬುಲೆನ್ಸ್ ಅದು ಲಯನ್ಸ್ ಕ್ಲಬ್ಗೆ ಕೊಡ್ತಾರೆ. ಅದು 10 ವರ್ಷ 20 ವರ್ಷ ಗುಜರಿಗೆ ಹಾಕುವವರೆಗೆ ಲಯನ್ಸ್ ಕ್ಲಬ್ಬಿನ ಹೆಸರಲ್ಲಿ ಇರಬೇಕು. ಲಯನ್ಸ್ ಕ್ಲಬ್ಬಿನ ಅದನ್ನು ಬಳಕೆ ಮಾಡಬೇಕು ಸಾರ್ವಜನಿಕರಿಗೆ. ಆದ್ರೆ 2000ರಲ್ಲಿ ಕೊಟ್ಟಂತ ಆಂಬುಲೆನ್ಸ್, ಲಯನ್ಸ್ ಕ್ಲಬ್ಗೆ ಕೊಟ್ಟಂತ ಆಂಬುಲೆನ್ಸ್ 2003ರಲ್ಲಿ ಬಸ್ರೂರು ರಾಜೀವ್ ಶೆಟ್ಟಿ ಅವರ ಹೆಸರಿಗೆ, ಸಣ್ಣ ಶಿವರಾಮ ಶೆಟ್ಟಿ, ಪದ್ಮಜ, ಬಸ್ರೂರು ರಾಜೀವ್ ಶೆಟ್ಟಿ ಅವರ ಖಾಸಗಿ ಹೆಸರಿಗೆ ವರ್ಗಾವಣೆ ಆಗ್ತದೆ. 2003ರಿಂದ 2011ರವರೆಗೆ ಬಸ್ರೂರು ರಾಜೀವ್ ಶೆಟ್ಟಿ ಅವರ ತೋಟಕ್ಕೆ ಗೊಬ್ಬರ ಹಾಕಲಿಕ್ಕೆ ಆಂಬುಲೆನ್ಸ್ ಉಪಯೋಗ ಆಗ್ತದೆ. ಇದರಷ್ಟು ಆಸ್ಕರ್ ಫರ್ನಾಂಡಿಸ್ ಇಲ್ಲಿ ಗಮನಿಸಬೇಕು ಅಂತ ನಾನು ಕೇಳ್ತೇನೆ. ಕಾಂಗ್ರೆಸ್ಸಿನ ನಾಯಕರು ಇಲ್ಲಿ ಗಮನಿಸ್ತಾ ಇರಬಹುದು, ಅವರು ಗಮನಿಸಬೇಕು ಅಂತ ಕೇಳ್ತೇನೆ. ಸಾರ್ವಜನಿಕರ ಹಣ, ಕಾಂಗ್ರೆಸ್ಸಿನ ನಾಯಕರು ಆಸ್ಕರ್ ಫರ್ನಾಂಡಿಸ್ ಅವರು ಕೊಟ್ಟಂತ ಒಂದು ಹಣ ಬಸ್ರೂರು ರಾಜೀವ್ ಶೆಟ್ಟಿಯ ಮೂಲಕ ದುರ್ಬಳಕೆ ಆಗಿದೆ. ಕಾಂಗ್ರೆಸ್ಸಿನ ನಾಯಕರು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಶಾಸಕರು, ಸಂಸದರು, ಮಾಜಿ ಸಂಸದರು, ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಳ್ಬೇಕು. ನಾಯಕರು ಆಸ್ಕರ್ ಫರ್ನಾಂಡಿಸಿನ ಹಣ ಅದು, ಅವರ ನಿಧಿ ಅದು. ಅವರ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬಸ್ರೂರು ರಾಜೀವ್ ಶೆಟ್ಟಿ ಅವರು. ಅವರ ಆಂಬುಲೆನ್ಸಿನಲ್ಲಿ ಗೊಬ್ಬರ ಹಾಕುವ ತೋಟಕ್ಕೆ 8 ವರ್ಷಗಳ ಕಾಲ 2003ರಿಂದ 2011ರವರೆಗೆ ಖಾಸಗಿ ಉಪಯೋಗಕ್ಕೆ ಬಳಕೆ ಆಗ್ತದೆ. ಆಂಬುಲೆನ್ಸ್ ಗುಜರಿಗೆ ಹಾಕಬೇಕಾದ ಪರಿಸ್ಥಿತಿಗೆ ಬರ್ತದೆ. ಇನ್ನು ಗುಜರಿಗೆ ಹಾಕಬೇಕಾದು. ಆ ಗುಜರಿಗೆ ಹಾಕುವ ಹಂತದಲ್ಲಿ ಬಸ್ರೂರು ರಾಜೀವ್ ಶೆಟ್ಟಿ ಅವರು ಸಭಾಪತಿ ಆಗಿರ್ತಾರೆ ರೆಡ್ ಕ್ರಾಸ್ ಸೊಸೈಟಿ. ಆಗ ಆಂಬುಲೆನ್ಸ್ ಅನ್ನು ಬಸ್ರೂರು ರಾಜೀವ್ ಶೆಟ್ಟಿ ಅವರು ರೆಡ್ ಕ್ರಾಸ್ ಸೊಸೈಟಿಗೆ ದಾನ ಮಾಡ್ತಾರೆ. ಎಂತ ಬಹಳ ದೊಡ್ಡ ನಾಟಕ ನೋಡಿ. ಗಣ್ಯರೆನ್ನಿಸಿಕೊಂಡವರು, ಮುಖವಾಡ ಧರಿಸಿದವರು, ಇದೆಲ್ಲ ಮುಖವಾಡಗಳು ಗಣ್ಯರದ್ದು.
ಇವರು ದಾನ ಮಾಡ್ತಾರೆ. ಕೆರೆ ನೀರನ್ನು ಆಸ್ಕರ್ ಫರ್ನಾಂಡಿಸ್ ನಿಧಿಯಿಂದ ಬಂದಂತ ಆಂಬುಲೆನ್ಸ್, ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಟ್ಟಂತ ಆಂಬುಲೆನ್ಸ್ ಅನ್ನು 8 ವರ್ಷಗಳ ಕಾಲ ತನ್ನ ಖಾಸಗಿ ಉಪಯೋಗಕ್ಕೆ ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನಾನು ಹೇಳ್ತೇನೆ. ಇದನ್ನು ದಾನ ಮಾಡ್ತಾರೆ ರೆಡ್ ಕ್ರಾಸ್ ಸೊಸೈಟಿ. ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಈ ಗುಜರಿಗೆ ಬೀಳುವಂತ ಆಂಬುಲೆನ್ಸ್ ಇದು, ಅದರ ದುರಸ್ತಿಗೆ 1.5 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾರೆ. ಇದರ ಬಗ್ಗೆ ಉಪಸಭಾಪತಿಯಾಗಿ ಇದ್ದುಕೊಂಡ ಶರತ್ ಕುಮಾರ್ ಅವರು ಹೇಳ್ತಾರೆ ನನ್ನ ಒಪ್ಪಿಗೆ ಇಲ್ಲ ಇದಕ್ಕೆ ಅಂತ. ಪ್ರಾಮಾಣಿಕರಾದ ಕಾರಣ, ಅವರು ದಕ್ಷರಾದ ಕಾರಣ ಹೇಳ್ತಾರೆ, ಇಲ್ಲರ ಅವರು ಹೊಂದಾಣಿಕೆ ಮಾಡಿಕೊಳ್ಬಹುದಿತ್ತು. ಶರತ್ ಕುಮಾರ್ ಅವರು ಹೊಂದಾಣಿಕೆ, ಅವರಿಗೇನು ಇದರಿಂದ ಲಾಭ ಇಲ್ಲ. ಈ ಆಂಬುಲೆನ್ಸ್ ಅನ್ನು ಶರತ್ತಿಗೆ ಏನು ಲಾಭ ಇದೆ ವೈಯಕ್ತಿಕವಾಗಿ? ಸರ್ಕಾರದ ಹಣ ದುರ್ಬಳಕೆ ಆಗಬಾರದು ಎನ್ನುವ ಕಾಳಜಿಯಿಂದ ಶರತ್ ಅವರು ಹೇಳ್ತಾರೆ ಈ 1.5 ಲಕ್ಷ ರೂಪಾಯಿಯನ್ನು ಈ ಗುಜರಿ 8 ವರ್ಷಗಳ ಕಾಲ ನಿಮ್ಮ ಹೆಸರಲ್ಲಿತ್ತು, ನಿಮ್ಮ ಹೆಸರಲ್ಲಿದ್ದ ವಾಹನವನ್ನು ನೀವು ಹೇಗೆ ದಾನ ಮಾಡ್ತೀರಿ? ಲಯನ್ಸ್ ಕ್ಲಬ್ಬಿನ ಹೆಸರಲ್ಲಿತ್ತು. ಲಯನ್ಸ್ ಕ್ಲಬ್ಬಿನವರು ಸಾಮೂಹಿಕವಾಗಿ ತೀರ್ಮಾನ ತಗೊಳ್ಬೇಕು, ನಿರ್ಣಯ ಆಗಬೇಕು. ಅದು ಲಯನ್ಸ್ ಕ್ಲಬ್ಬಿನಲ್ಲಿ ನಿರ್ಣಯ ಆಗಬೇಕು. ಬಸವರಾಜು ಶೆಟ್ಟಿ ಹೋಗ್ಬೇಕಿರೋದು ಖಾಸಗಿ ವ್ಯಕ್ತಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ದೊಡ್ಡ ಗೋಲ್ಮಾಲ್ ಇದು. ಹಾಗಾಗಿ ಬಸವರಾಜು ರಾಜೀವ್ ಶೆಟ್ಟಿ ಅವರ ಈ ಕ್ರಮ, ಈ ನಿರ್ಣಯ ಇದೇನಿದೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾರೆ. 2011ರಲ್ಲಿ ಶರತ್ ಕುಮಾರ್ ಅವರು ಕುಲಕರ್ಣಿ ಅಂತ ಇದ್ದಾರೆ, ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷರ ಆವಾಗಿನ, ಅವರಿಗೆ ಸಭಾಪತಿ, ಅವರಿಗೆ ದೂರು ಕೊಡ್ತಾರೆ, ಇದು ಒಪ್ಪಿಗೆ ಇಲ್ಲ ನನ್ನದು ಅಂತ. ಆಗ MT ರೇಜು ಅವರು DC ಹಾಕಿರ್ತಾರೆ, DCಗೆ ಕೊಡ್ತಾರೆ. ಆದ್ರೆ ಇದರ ಮೇಲೆ ಕ್ರಮ ಇಲ್ಲ. ಇಲ್ಲಿ ಬಸವರಾಜು ರಾಜೀವ್ ಶೆಟ್ಟಿ ಅವರಿಗೆ ಅವಮಾನ ಆಗ್ತದೆ, ಅವರ ಮಾನ ಮರ್ಯಾದೆ ಹೋಗ್ತದೆ ಅಂತ ಅವರಿಗೆ. ಯಾಕಂದ್ರೆ ಅವರ ಗೋಲ್ಮಾಲ್ ಹೊರಗೆ ಬಿತ್ತಲ್ಲ. ಸಭಾಪತಿಯವರು ಉಪಸಭಾಪತಿಯಾಗಿ ಶರತ್ ಅವರು ಆಕ್ಷೇಪ ದಾಖಲಿಸಿದ್ರು, DCಗೆ ದೂರು ಕೊಡ್ತಾರೆ. DC ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಅಲ್ಲಿಂದ ಬಸವರಾಜು ರಾಜೀವ್ ಶೆಟ್ಟಿ ಅವರು ಶರತ್ ಕುಮಾರ್ನ ವಿರುದ್ಧ ಹುನ್ನಾರ, ಆ ನಂತರ ಪ್ಲಾನ್ ಮಾಡ್ತಾರೆ. ಇದನ್ನೆಲ್ಲ ಈ ಎಲ್ಲ ಏನು ನಡೆದಿದೆ ಇದು ಬಸವರಾಜು ರಾಜೀವ್ ಶೆಟ್ಟಿ ಅವರು ತಮ್ಮ ನನಗೆ ಅವಮಾನ, ಗೋಲ್ಮಾಲ್ ಹೊರಗೆ ಬಿತ್ತು. ಈ ಒಂದು ರಾಸಾಯನಿಕ ಇದು ಒಂದು ಚೈನ್ ಸಿಸ್ಟಮ್ ಅಂತ ನಾನು ಹೇಳಿದ ಹಾಗೆ, ಇದು ಒಂದು ಕಡೆಯಲ್ಲಿ ಆಂಬುಲೆನ್ಸ್ ಹಗರಣ ಹೊರಗೆ ಬಿದ್ದದ್ದು ಬಸವರಾಜು ರಾಜೀವ್ ಶೆಟ್ಟಿ ಅವರಿಗೆ ಸಿಟ್ಟು. ಬಸವರಾಜು ರಾಜೀವ್ ಶೆಟ್ಟಿ ಅವರು ವೀಣಾ ಶೆಟ್ಟಿಯ ಮೂಲಕ ಇಂಥ ಷರತ್ತು ನಮ್ಮ ಜೊತೆಗಿದ್ರೆ ನಮಗೆ ಅವ್ಯವಹಾರ ಮಾಡ್ಲಿಕ್ಕೆ ಆಗುವುದಿಲ್ಲ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಸವರಾಜು ರಾಜೀವ್ ಶೆಟ್ಟಿ ಇದು ಒಂದೇ ಹಗರಣ ಅಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಒಂಬುಡ್ಸ್ಮ್ಯಾನ್ ಆಗಿದ್ರು ಬಸವರಾಜು ರಾಜೀವ್ ಶೆಟ್ಟಿ, ಅವರನ್ನ ಹುದ್ದೆಯಿಂದ ತೆಗೆದು ಹಾಕಿದ್ರು, ಕಿತ್ತಾಕಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಒಂಬುಡ್ಸ್ಮ್ಯಾನ್ ಅನ್ನು ಉಡುಪಿ ಜಿಲ್ಲೆಗೆ ಪ್ರಭಾರವಾಗಿ ನಿಯುಕ್ತಿ ಮಾಡಿದ್ರು. ಇವರು LIC ಏಜೆಂಟ್, ಇವರು LIC ಏಜೆಂಟ್ ಆಗಿದ್ದಾರೆ ಬಸವರಾಜು ಶೆಟ್ಟಿ ಅವರು. ಇವರದೆಲ್ಲ ವ್ಯವಹಾರ, ಈ ಒಳ್ಳೆಯ ಸ್ಥಾನಗಳನ್ನ ಹುದ್ದೆಗಳನ್ನು ದುರ್ಬಳಕೆ ಮಾಡುವಂತ ಪ್ರಕ್ರಿಯೆ. ಆ ಬಳಿಕ ಶರತ್ನ ವಿರುದ್ಧ ಬಸರೂರು ಷಡ್ಯಂತ್ರ ಹೂಡ್ತಾರೆ. ಆರಂಭ ಅದೊಂದು ಉಚ್ಚಾಟನೆ ಮಾಡ್ತಾರೆ, ಶರತ್ ಅವರನ್ನು ರಾಮಚಂದ್ರ ಬೈರಿ ಅವರನ್ನು ಹಾಕ್ತಾರೆ. ಈ ನಡುವೆ ಶರತ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಇಡೀ ರಾಜ್ಯದ ಮತ್ತು ದೇಶದ ಬಡ ಜನತೆಯ ಪರವಾಗಿ ನಾನು ಅಭಿನಂದನೆ ಕೊಡ್ಲಿಕ್ಕೆ ಬಯಸ್ತೇನೆ. ಬಹಳ ಮಹತ್ತರವಾದ ಕೆಲಸವನ್ನ ಶರತ್ ಅವರು ಮಾಡಿದ್ದಾರೆ. ಏನ್ ಮಾಡ್ತಾರೆ ಅವರು 2003ರಲ್ಲಿ ಈ ಎಲ್ಲ 19 ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ ಹೊರತುಪಡಿಸಿ ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಗುಲ್ಬರ್ಗ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಈ ತರ ನಮ್ಮ ರಾಜ್ಯದ 19 ಜಿಲ್ಲೆಗಳಿಗೆ ರಾಸಾಯನಿಕಗಳನ್ನ ಖರೀದಿ ಮಾಡ್ತಾರೆ, ದ್ರಾವಣಗಳನ್ನ. 22 ವಿಧದ ದ್ರಾವಣ, ಅದು ಗ್ಲೂಕೋಸ್ ಇರ್ಬೋದು, ಯೂರಿಯಾ ಇರ್ಬೋದು, ಯೂರಿಕ್ ಆಸಿಡ್ ಇರ್ಬೋದು, ಈ ತರದ 22 ರಾಸಾಯನಿಕಗಳನ್ನ ಖರೀದಿ ಮಾಡ್ತಾರೆ. ಕಳೆದ 6 ವರ್ಷಗಳಿಂದ ಖರೀದಿ ಮಾಡ್ತಾ ಇದ್ದಾರೆ. ಶರತ್ ಅವರು ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತೇನೆ. ಗ್ಲೂಕೋಸ್, ಅದರ ಒಂದು ಟೆಸ್ಟಿನ ನಿಜವಾದ ಬೆಲೆ 20 ಪೈಸೆ. ಆ ಇಡೀ ಪ್ಯಾಕೆಟ್, ಅದು 2000 ಸೈಜಿನ ಪ್ಯಾಕೆಟ್ ಅಂತ ಬರ್ತದೆ. ಅದರ ಇಡೀ ಪ್ಯಾಕೆಟಿನ ನಿಜವಾದ ದರ 406 ರೂಪಾಯಿ. ಇವರು ಉಡುಪಿ ಜಿಲ್ಲಾಸ್ಪತ್ರೆ ಸಹಿತ 19 ಜಿಲ್ಲೆಗಳಿಗೆ 9860 ರೂಪಾಯಿಗೆ ಖರೀದಿ ಮಾಡ್ತಾರೆ. ಅಂದ್ರೆ 22 ರಾಸಾಯನಿಕಗಳನ್ನು 10 ರಿಂದ 15 ಪಟ್ಟು ಅಧಿಕ ದರವನ್ನು ನಿಗದಿ ಮಾಡಿ ಖರೀದಿ ಮಾಡುವಂಥದ್ದು. ಇದು 200-300 ಕೋಟಿ ರೂಪಾಯಿ ಹಗರಣ. ಇದು ಶರತ್ ಅವರ ಗಮನಕ್ಕೆ ಬಂದಾಗ ಶರತ್ ಅವರು ಉಡುಪಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತಾರೆ, MT ರೇಜು ಅವರಿಗೆ. ಮಾರ್ಚ್ ಆರಂಭದ 5ನೇ ತಾರೀಕಿಗೆ 2013 ಮಾರ್ಚ್ 5ಕ್ಕೆ ದೂರು ಕೊಡ್ತಾರೆ. ಜಿಲ್ಲಾಧಿಕಾರಿ MT ರೇಜು ನಿರ್ಲಕ್ಷ್ಯ ಮಾಡ್ತಾರೆ, ಯಾವುದೇ ಕ್ರಮ ಇಲ್ಲ, ತನಿಖೆ ಇಲ್ಲ, ಏನಿಲ್ಲ. ಆಮೇಲೆ 2000 ಮಾರ್ಚ್ ಅದೇ ತಿಂಗಳಲ್ಲಿ ಮದನ್ ಗೋಪಾಲ್ ರವರಿಗೆ ಇಮೇಲ್ ಮಾಡ್ತಾರೆ. ಈ ತರದ ಒಂದು ದರದ 10 ರಿಂದ 15 ಪಟ್ಟು ಅಧಿಕ ದರ ನಿಗದಿ ಮಾಡಿ ರಾಸಾಯನಿಕಗಳನ್ನು ಖರೀದಿ ಮಾಡುವ ಪ್ರಕ್ರಿಯೆ ನಡೆಯುತ್ತದೆ ಅಂತ. ಇದರಿಂದ ಬಹಳ ಮಹತ್ತರವಾದ ವಿಷಯ ಅಂತ ಹೇಳಿದ್ರೆ, ಈ ನಿಜವಾದ ದರಕ್ಕೆ, ನಿಜವಾದ ಮೌಲ್ಯಕ್ಕೆ, ಬೆಲೆಗೆ ರಾಸಾಯನಿಕಗಳನ್ನು ಖರೀದಿ ಮಾಡಿದ್ರೆ ಈ ರಾಜ್ಯದ ಬಡ ಜನರಿಗೆ ಅತಿ ಕಡಿಮೆ ದರದಲ್ಲಿ ಸೌಲಭ್ಯಗಳು ಸಿಗ್ತದೆ. ಈಗ ದೊಡ್ಡ ದರಕ್ಕೆ, ಯಾಕಂದ್ರೆ ಇವರು ಒಂದು ಟೆಸ್ಟಿಗೆ 5 ರೂಪಾಯಿ ನಿಗದಿ ಮಾಡ್ತಾರೆ. ಈ ಖರೀದಿ ಮಾಡುವ ಪ್ರಕ್ರಿಯೆಯಲ್ಲಿ 20 ಪೈಸೆಗೆ ಆಗಬೇಕಾದ್ದು ಒಂದು ಟೆಸ್ಟ್ಗೆ 20 ಪೈಸೆ, ಇವರು 4 ರೂಪಾಯಿ 96 ಪೈಸೆಯನ್ನು ನಿಗದಿ ಮಾಡ್ತಾರೆ. ಅಂದ್ರೆ ಯಾರಿಗೆ ಇದರ ಹೊಡೆತ?
ಯಾರು ಬಡವರು ಹೋಗ್ತಾರೆ ಜಿಲ್ಲಾಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ. 19 ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗೆ ಬಡವರು ಹೋಗ್ತಾರೆ. ಬಡವರು ಇವತ್ತು 10 ರಿಂದ 15 ಪಟ್ಟು ಅಧಿಕ ದರವನ್ನು ಅಲ್ಲಿ ಪಾವತಿಸಿ ತಮ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗ್ತದೆ. ಇದನ್ನ ಶರತ್ ಅವರು ಮದನ್ ಗೋಪಾಲ್ರವರಿಗೆ ಪತ್ರ ಬರೀತಾರೆ. ಇದೇ ಹಿನ್ನೆಲೆಯಲ್ಲಿ ಈ ಹಗರಣದಲ್ಲಿ ಮದನ್ ಗೋಪಾಲ್ರವರಿದ್ದಾರೆ, ಡಾಕ್ಟರ್ ಧನ್ಯಕುಮಾರ್ ಇದ್ದಾರೆ, KB ಈಶ್ವರಪ್ಪ ಇದ್ದಾರೆ. ಇವರೆಲ್ಲ ಸೇರಿಕೊಂಡು ಜಿಲ್ಲಾ ಸರ್ಜನ್ ಆನಂದ ನಾಯ್ಕ ಈ ಹಗರಣದಲ್ಲಿದ್ದಾರೆ. ಈ ಬಹುಕೋಟಿ 200-300 ಕೋಟಿ ರೂಪಾಯಿ ಹಗರಣದಲ್ಲಿ ಎಲ್ಲ ಆರೋಗ್ಯ ಇಲಾಖೆಯ ಬಯಲಿಗೆ ಎಳೆದ್ರು ಅನ್ನುವ ಕಾರಣಕ್ಕಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಒಂದಾಗ್ತಾರೆ. ಆಂಬ್ಯುಲೆನ್ಸ್ ಹಗರಣವನ್ನು ಬಯಲಿಗೆ ಎಳೆದದ್ದಕ್ಕೆ ಬಸೂರು ರಾಜು ಶೆಟ್ಟಿ, ವೀಣಾ ಶೆಟ್ಟಿಯನ್ನು ಮುಂದಿಡ್ತಾರೆ. ಈ ಎಲ್ಲ ದುಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ, ಈ ಭ್ರಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಶಾಸಕ ಪ್ರಮೋದ್ ಮಧ್ವರಾಜರಂತವರು, ನಮ್ಮ ಸಚಿವ UT ಖಾದರ್ ಅಂತವರು ಇವತ್ತು ಟೊಂಕ ಕಟ್ಟಿ ನಿಲ್ತಾರೆ. ಯಾಕೆಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. UT ಖಾದರ್ ಅಂತವರು ಈಗ ಹೇಳ್ತಾರೆ ಈ ಸಸ್ಪೆಂಡ್ಗೆ ಸೈನ್ ಹಾಕಿದ್ದು UT ಖಾದರ್ ಅವರ ಒಪ್ಪಿಗೆ ಬೇಕು. ಒಂದು ಜೆರಾಕ್ಸ್ ಆಧಾರದಲ್ಲಿ UT ಖಾದರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಹೌದಂತ ಆದ್ರೆ ಅವರು ಸಾರ್ವಜನಿಕ ಕ್ಷಮೆ ಯಾಚಿಸಬೇಕು. ಅವರು ಇದರಲ್ಲಿ ತಪ್ಪಿತಸ್ಥರಾಗ್ತಾರೆ. ಓಕೆ, ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ಪಿ ಭಂಡಾರಿ? ನೋಡಿ, ನಾನು ಅದೇ ಈ ಒಂದು ಪ್ರಕರಣವನ್ನ ಖೇಮ್ಕಾ ಪ್ರಕರಣ ಕೇಳಿದಿರಿ ನೀವು, ಅಶೋಕ್ ಖೇಮ್ಕಾ. ಹೌದು. ಹಾಗೆ ವಿದ್ಯಾಶಂಕರ್ ಅಂತ ಈ ಫಾರಿನ್ ನಲ್ಲಿ ಸ್ವಿಸ್ ಬ್ಯಾಂಕ್ ನಲ್ಲಿ ದುಡ್ಡಿಟ್ಟಂತ ಒಂದು ಇದರಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಅವರೇ ಒಂದು ಆಂದೋಲನದ ನೇತೃತ್ವವನ್ನು ವಹಿಸಿದ್ರು. ಆ ಸಂದರ್ಭದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನ ನೀಡಿದೆ. ಯೂರಿಯಾ ಹಗರಣ, ಹೌದು. ಏನು ಇದು ನೀಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದ್ರೆ ಈ ವಿಸಲ್ ಬ್ಲೋವರ್ಸ್ ಅಂತ ಸರ್ಕಾರಿ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತ ಸರ್ಕಾರಿ ನೌಕರರು ಕೆಲವೊಮ್ಮೆ ಏನಾದರೂ ಗೋಲ್ಮಾಲ್ ಅನ್ನ ಸರ್ಕಾರದಲ್ಲಿ ನಡೀತಾ ಇರುವುದನ್ನು ನೋಡಿದರೆ ಅದನ್ನ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅಂತವರ ಪ್ರೊಟೆಕ್ಷನ್ ಅನ್ನು ಮಾಡಬೇಕು ಅಂತ ಇದನ್ನು ವಿಸಲ್ ಬ್ಲೋವರ್ಸ್ ಆಕ್ಟ್ ಅಂತ ಹೇಳ್ತಾರೆ. ಅದು ಮೊನ್ನೆ ಮೇ 2014ರಲ್ಲಿ ನಮ್ಮ ಮಾನ್ಯ ಸಂಸತ್ತು ಅದರ ಬಗ್ಗೆ ಚರ್ಚೆಯನ್ನ ಮಾಡಿದೆ. ನಾನು ಸಂಬಂಧಪಟ್ಟ ಈಗ ಲೋಕಾಯುಕ್ತ ಅವರು ಈ ಇದನ್ನ ಏನು ನಮ್ಮ ಲ್ಯಾಬ್ ಕೆಮಿಕಲ್ ಸ್ಕ್ಯಾಮ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಸುವೋಮೋಟೋ ಆಗಿ ತಗೊಂಡಿದ್ದಾರೆ. ನಾನು ಲೋಕಾಯುಕ್ತ ಮಾನ್ಯ ಕರ್ನಾಟಕ ಲೋಕಾಯುಕ್ತ ಅವರಲ್ಲಿ ಕೇಳ್ಕೊಳ್ತಾನೆ, ಕಳಕಳಿಯಿಂದ ಕೇಳ್ಕೊಳ್ತಾನೆ, ನಮ್ಮ ಶರತ್ ಕುಮಾರ್ಗೆ ವಿಸಲ್ ಬ್ಲೋವರ್ಸ್ ಆಕ್ಟ್ ಅಂಡರ್ ನೀವು ಅವರಿಗೊಂದು ಪ್ರೊಟೆಕ್ಷನ್ ಅನ್ನು ಕೊಡಿ. ಅವರ ಮೇಲೆ ಪದೇ ಷಡ್ಯಂತ್ರ ಆಗ್ತಾ ಇದೆ. ಇದಕ್ಕೆ ನಮ್ಮ ಇಡೀ ಏನು ಒಂದು ವ್ಯವಸ್ಥೆ ಏನಿದೆ, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಸೇರಿ ಅವರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಬಡ ಜನರ ಒಂದು ಏನು ಹಣ ಲೂಟಿ ಆಗ್ತಾ ಇದೆ. ಈ ಲೂಟಿಯನ್ನ ತಡಿಲಿಕ್ಕೆ ಟ್ರೈ ಮಾಡ್ತಾ ಇರುವಂತ ಶರತ್ ಕುಮಾರ್ ಅವರಿಗೆ ನಮ್ಮ ಸರ್ಕಾರ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಮುಂದೆ ಬಂದು ಅವರಿಗೆ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಸರ್ವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಾನು ನಮ್ಮ ಮಾನ್ಯ ಶಾಸಕರು, ಯಾಕಂದ್ರೆ ಅವರು ಈ ಒಂದು ಕರಪ್ಷನ್ ವಿರುದ್ಧ ಟೊಂಕ ಕಟ್ಟಿ ನಿಲ್ತೇನೆ ಅನ್ನುವಂತ ಒಂದು ಪ್ರಮಾಣವನ್ನು ತೆಗೆದುಕೊಂಡು ಬಂದವರು, ಅವರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನೀವು ನಮ್ಮೊಂದಿಗೆ ಸೇರಿಕೊಂಡು ಈ ಒಂದು ಏನು ಒಂದು ಗೋಲ್ಮಾಲ್ ನಡೆದಿದೆ ಇದರ ವಿರುದ್ಧ ನೀವು ಕೂಡ ಬನ್ನಿ, ಹೋರಾಟವನ್ನು ಮಾಡುವ. ಸರ್ಕಾರ ಯಾವುದೇ ಇರಲಿ, ನೋಡಿ ನಾವು ಇವತ್ತು ಜನರು ನಾವು ವೋಟ್ ಹಾಕೋದು 5 ವರ್ಷಕ್ಕೆ ಒಂದ್ಸರಿ ಮಾತ್ರ. ನಾನು ಅದೇ ಹೇಳ್ತೇನೆ, ರೈಟ್ ಟು ರೀಕಾಲ್ ಇರಬೇಕು. ಆವಾಗ ಏನಾಗ್ತದೆ, ಎಲ್ಲರಿಗೂ ಒಂದು ಹೆದರಿಕೆ ಇರ್ತದೆ. ಸೊ ನಾನು ಇವತ್ತು ಕೇಳುವುದು ಇಷ್ಟೇ, ಎಲ್ಲಾ ಪಕ್ಷ ಭೇದವನ್ನು ಮರೆತು ರಾಜಕಾರಣಿಗಳು, ಜನಸಾಮಾನ್ಯರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಒಟ್ಟಾಗಿ ನಾವು ಶರತ್ ಕುಮಾರ್ ಅವರ ರಕ್ಷಣೆಗೆ ಕಾನೂನಿನ ಒಂದು ಸಹಾಯವನ್ನ, ಈಗ ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ, ನಾಡಿದ್ದು 15ನೇ ತಾರೀಕು ಮಹಾಜನ್ ಹಾಲ್ ಕಿದಿಯೂರ್ನಲ್ಲಿ ಒಂದು ಸಭೆಯನ್ನ ಕರೆದಿದ್ದೇವೆ. ಶರತ್ ಕುಮಾರ್ ಅವರ ಹಿತೈಷಿಗಳು ಸಂಜೆ 5 ಗಂಟೆಗೆ ಯಾರು ಆಸಕ್ತಿ ಇದೆ, ಈ ಒಂದು ಹೋರಾಟ ಏನಿದೆ, ನಿಜವಾಗ್ಲೂ ಹೇಳ್ತೇನೆ, ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಗಬೇಕು. ನಾವೆಲ್ಲರೂ ಸೇರಿ ಶರತ್ ಕುಮಾರ್ ಅವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ನಾವೆಲ್ಲ ಸೇರಿಕೊಳ್ಳುವ ಅನ್ನುವಂತ ಒಂದು ಇದರೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇಬ್ರು ಕೂಡ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರೆ ಇಬ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇದಿಷ್ಟು ಏನು ಡಾಕ್ಟರ್ ಶರತ್ ಕುಮಾರ್ ಅವರ ಅಮಾನತಿಗೆ ಸಂಬಂಧಪಟ್ಟಂಥ ಒಂದಷ್ಟು ರೋಚಕ ಮಾಹಿತಿಯನ್ನು ನಿಮ್ಮ ಮುಂದೆ ಶ್ರೀರಾಮ್ ದಿವಾಣ್ ಅವರು, ಅದೇ ರೀತಿಯಾಗಿ PV ಭಂಡಾರಿ ಅವರು ಕೂಡ ವ್ಯಕ್ತಪಡಿಸಿದರು. ಇದೊಂದು ಸಾರ್ವಜನಿಕ ಹೋರಾಟ ಆಗಬೇಕು, ಮತ್ತೊಂದು ಇದು ಭ್ರಷ್ಟಾಚಾರದ ವಿರುದ್ಧ, ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರದ ವಿರುದ್ಧ ಜನರೆಲ್ಲ ಎಚ್ಚೆತ್ತುಕೊಳ್ಬೇಕು ಅನ್ನೋಂಥ ಒಂದು ಸಂದೇಶವನ್ನು ಕೂಡ ಅವರು ಹೇಳಿದರು. ಇದರ ತನಿಖೆ ಆದಷ್ಟು ಬೇಗ ಆಗಲಿ, ಯಾರ ಪರವಾಗಿ ನ್ಯಾಯ ನಿಲ್ಲುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸೋಣ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.